ಪರಶುರಾಮ ಸೃಷ್ಟಿಯ ತುಳುನಾಡು ಕರಾವಳಿಯಲ್ಲಿ ದೈವಗಳು ತಮ್ಮ ಪವಾಡಗಳನ್ನು ತೋರಿಸುವ ಮೂಲಕ ಕಲಿಯುಗದಲ್ಲಿ ಜನರಿಗೆ ದೈವಗಳ ಮೇಲಿರುವಂತಹ ಭಯ ಭಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ತಮ್ಮ ಇರುವಿಕೆಯನ್ನು ಸಾಬೀತುಪಡಿಸುತ್ತಿವೆ. ಇದಕ್ಕೆ ನಿದರ್ಶನವೆಂಬಂತೆ ಮೊನ್ನೆ ತಾನೇ ನಡೆದಿರುವ ಕೊರಗಜ್ಜನ ವರ್ಷಾವಧಿ ಕೋಲವೊಂದರಲ್ಲಿ 11 ಹರಕೆ ಕೋಲ ಜೊತೆಗೆ ಒಂದು ಕಾಲಾವಧಿ ಕೋಲಕ್ಕೆ ಸಿದ್ಧತೆ ನಡೆದಿದ್ದು, ಕೋಲ ಆರಂಭವಾಗಿ ಕೆಲ ಕ್ಷಣಗಳ ನಂತರ 13 ಕೊರಗಜ್ಜ ದೈವಗಳು ಸ್ಥಳದಲ್ಲಿ ನೆರೆದಿರುವವರಿಗೆ ಗೋಚರವಾಗಿದೆ. ವ್ಯವಸ್ಥಾಪಕರು ಕೇವಲ 12 ಕೊರಗಜ್ಜ ದೈವಗಳಿಗೆ ಮಾತ್ರ ತಯಾರಿ ನಡೆಸಿದ್ದರಿಂದ 13ನೇ ದೈವಕ್ಕೆ ಮುಟ್ಟಾಲೆ ಇಲ್ಲದ ಕಾರಣ ದೈವ ತಾನಾಗಿಯೇ ಮುಟ್ಟಾಳೆಯನ್ನು ಕೇಳಿ ಪಡೆದಿದ್ದು ಮುಟ್ಟಾಳೆಯನ್ನು ತಯಾರಿಸಿ ದೈವಕ್ಕೆ ನೀಡಿದ್ದರು. ನರ್ತನ ಸೇವೆ ಮುಗಿದು ಅಗೆಲು ನೀಡುವ ಸಂದರ್ಭದಲ್ಲಿ ಕೇವಲ 12 ದೈವಗಳು ಮಾತ್ರ ಇದ್ದವು. ಆದರೆ ನೆರೆದಿದ್ದವರು ತೆಗೆದಿದ್ದ ವಿಡಿಯೋದಲ್ಲಿ 13 ಕೊರಗಜ್ಜ ದೈವಗಳ ನರ್ತನ ಕಂಡುಬರುತ್ತಿದ್ದು, ದೈವ ನರ್ತಕರಲ್ಲಿ ವಿಚಾರಿಸುವಾಗ ತಾವು ಕೇವಲ 12 ಜನ ಮಾತ್ರ ಇದ್ದಿದ್ದಾಗಿ ಹೇಳುತ್ತಾರೆ. ಈ ಪ್ರಕರಣ ಅಚ್ಚರಿ ಮೂಡಿಸಿದ್ದರೂ ದೈವಗಳ ಮೇಲಿರುವ ಭಯ ಭಕ್ತಿ ನಂಬಿಕೆ ಇನ್ನಷ್ಟು ಹೆಚ್ಚಾಗಿದೆ. ಅಷ್ಟಕ್ಕೂ ಈ ಪವಾಡ ನಡೆದಿರುವಂತಹ ಕ್ಷೇತ್ರ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಸುಳ್ಯ ತಾಲೂಕಿನ ದೊಡ್ಡಡ್ಕದ ರಾಜಾರಾಂಪುರದ ಕೊರಗಜ್ಜ ಸಾನ್ನಿಧ್ಯ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ.